ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರಿ ನರ್ಮ್ ಬಸ್ನಲ್ಲಿ ಪ್ರಯಾಣವನ್ನ ಮಾಡಿದಂತಹ 5 ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರನ್ನ ಅರ್ಧ ದಾರಿಯಲ್ಲಿ ಇಳಿಸಿದ ಸರ್ಕಾರಿ ಬಸ್ ತಡೆದ ಸ್ಥಳೀಯರು ನಿರ್ವಾಹಕರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಮಂಗಳೂರು ಹೊರವಲಯದ ಕುಂಪಲದಲ್ಲಿ ಗುರುವಾರ ಸಂಜೆ ನಡೆದಿದೆ. ಮಂಗಳೂರಿನಿಂದ ಕುಂಪಲ ನಡುವೆ ಓಡಾಟ ನಡೆಸುವಂತಹ ಸರ್ಕಾರಿ ನರ್ಮ್ ಬಸ್ಸಿನ ನಿರ್ವಾಹಕ ಹುಸೇನ್ ಸಾಬ್ ಐ ಹಳ್ಳೂರ ಎಂಬವರು 2ನೇ ಮತ್ತು 3ನೇ ತರಗತಿಯನ್ನ ಓದುವಂತಹ 5 ಮಂದಿ ವಿದ್ಯಾರ್ಥಿನಿಯರಲ್ಲಿ ಆಧಾರ್ ಕಾರ್ಡ್ ಇಲ್ಲದಕ್ಕೆ ನಿಮಗೆ ಉಚಿತ ಪ್ರಯಾಣವಿಲ್ಲವೆಂದು ಹಣ ಕೇಳಿದ್ದಾರೆ. ಹಣ ನೀಡದ್ದಕ್ಕೆ ಬಸ್ನಿಂದ ಅರ್ಧ ದಾರಿಯಲ್ಲೇ ಕೆಳಗೆ ಇಳಿಸಿ ಅಮಾನವೀಯತೆ ಮೆರೆದಿದ್ದಾರೆ. ಕುಂಪಲ ಸರ್ಕಾರಿ ಶಾಲೆಯ 2ನೇ ಮತ್ತು 3ನೇ ತರಗತಿಯ 5 ವಿದ್ಯಾರ್ಥಿನಿಯರು ಶಾಲೆ ಮುಗಿಸಿ ಸರ್ಕಾರಿ ಬಸ್ ಅನ್ನು ಹತ್ತಿದ್ದಾರೆ. ಬಸ್ಸಿನ ಕಾಯಂ ನಿರ್ವಾಹಕ ವಿದ್ಯಾರ್ಥಿನಿಯರಲ್ಲಿ ಆಧಾರ್ ಕಾರ್ಡ್ ಕೇಳ್ತಾ ಇರ್ಲಿಲ್ವಂತೆ. ಹಾಗಾಗಿ ವಿದ್ಯಾರ್ಥಿನಿಯರು ಆಧಾರ್ ತಂದಿರಲಿಲ್ಲ. ನಿನ್ನೆ ಕಾಯಂ ನಿರ್ವಾಹಕ ರಜೆ ಮಾಡಿದ್ದು ಹುಸೇನ್ ಸಾಬ್ ಬದಲಿ ಕರ್ತವ್ಯದಲ್ಲಿ ಇದ್ರು. ಘಟನೆಯನ್ನ ಬಸ್ನಲ್ಲಿ ಕುಳಿತಿದ್ದಂತಹ ಕುಂಪಲ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಗುಲಾಬಿ ಗಮನಿಸಿದ್ದಾರೆ. ಈ ವಿಷಯ ತಿಳಿದ ಸ್ಥಳೀಯರು ಸಂಜೆ ಕುಂಪಲ ಶಾಲೆಯ ಎದುರು ಬಸ್ ಅನ್ನು ತಡೆದು ನಿಲ್ಲಿಸಿ ನಿರ್ವಾಹಕರನ್ನ ತರಾಟೆಗೆ ಎತ್ತಿಕೊಂಡಿದ್ದಾರೆ. ಸ್ಥಳೀಯರಾದ ಯಶವಂತ್ ಅವರು ಕೆಎಸ್ಆರ್ಟಿಸಿ ಅಧಿಕಾರಿ ರಮ್ಯಾ ಅವರನ್ನ ಸಂಪರ್ಕಿಸಿ ಎಳೆಯ ಮಕ್ಕಳ ಮೇಲೆ ಮಾನವೀಯತೆ ತೋರದಂತಹ ನಿರ್ವಾಹಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಅದು ಯಾವುದು ಎಷ್ಟು ಕ್ಲಾಸ್ ಮಕ್ಕಳು 2ನೇ ಕ್ಲಾಸ್ 3ನೇ ಕ್ಲಾಸ್ ಅದರಲ್ಲಿ 3 ಹೆಣ್ಣು ಮಕ್ಕಳು ಕನ್ನಡಕ್ಕೆ ಹಾಕಿ ಹೋಗುವಂತ. ನಾನು ಕೇಳೋದು ಇಳಿಸಿದ್ ಯಾಕೆ ಅಂತ ನಾನು ಕೇಳ್ತಾ ಇರೋದು. ಇಳಿಸಿದ್ ಯಾಕೆ ಅರ್ಧ ದಾರಿ ಇಳಿಸಿದ್ ಯಾಕೆ ಮೇಡಮ್? 8ನೇ ಕ್ಲಾಸ್ ಮಕ್ಕಳ ವಿಷಯಕ್ಕೆ ನಾವು ಮಾತಾಡೋದೇ ಇಲ್ಲ. 8ನೇ ಕ್ಲಾಸ್ ವಿಷಯಕ್ಕೆ ನಾವು ಮಾತಾಡೋದೇ ಇಲ್ಲ. ಅವ್ರು ಯಾರಂತ ನಮ್ಗೆ ಗೊತ್ತಿಲ್ಲ. ಈ 5 ಹೆಣ್ಣು ಮಕ್ಕಳು 2 ಮತ್ತು 3ನೇ ತರಗತಿಯಲ್ಲಿ ಕಲಿಯುವ ಕುಂಪಲ ಶಾಲೆ ಮಕ್ಕಳು, ಅವರ ಬಗ್ಗೆ ಅಲ್ಲಿನ ಟೀಚರೇ ಮಾತಾಡಿದ್ರೆ ಶಾಲೆ ಬಸ್ಸಲ್ಲಿ 5 ಮಕ್ಕಳು 2 ಮತ್ತು 3ನೇ ತರಗತಿ 5 ಮಕ್ಕಳಿದ್ರು. ಇವತ್ತು ಸಂಜೆ ಕುಂಪಲ ಸರ್ಕಾರಿ ಶಾಲೆಯ 2ನೇ ಮತ್ತು 3ನೇ ತರಗತಿಯ 5 ಹೆಣ್ಣು ಮಕ್ಕಳಿಗೆ ಕೆಎಸ್ಆರ್ಟಿಸಿ ಬಸ್ಸು ನಿರ್ವಾಹಕ ಕಂಡಕ್ಟರ್ ಅವರು ಇಲ್ಲಿಂದ ಬಗ್ಗಂಬೆಲೆ ಹೋಗುವ ಮಕ್ಕಳಿಗೆ 3 ಕಟ್ಟೆ ಎಂಬ ಜಾಗೆಯಲ್ಲಿ ಇಳಿಸಿದ್ದಾರೆ. ಯಾಕಂತ ಕೇಳಿದರೆ ಅವರದ್ದು ಆಧಾರ್ ಕಾರ್ಡ್ ಇಲ್ಲ, ದುಡ್ಡು ಕೊಡಿ, ಇಲ್ಲಾಂದ್ರೆ ಇಳಿಯಿರಿ ಅಂತ ಹೇಳಿದ್ದಾರೆ. ಸಣ್ಣ ಚಿಕ್ಕ ಮಕ್ಕಳು 2 ಮತ್ತು 3ನೇ ತರಗತಿ ಓದುವಂಥ ಚಿಕ್ಕ ಮಕ್ಕಳಿಗೆ ಯಾವುದೇ ಒಂದು ಮಾನವೀಯತೆ ಒಂದು ಕರುಣೆ ಇಲ್ಲದೆ ಅವರಿಗೆ ಅರ್ಧ ದಾರಿ ಇಳಿಸಿಬಿಟ್ಟಿದ್ದಾರೆ. ಇದರ ಬಗ್ಗೆ ನಾವು ತುಂಬ ಅವರ ಮುಖ್ಯೋಪಾಧ್ಯಾಯ ಅವರ ಹತ್ರ ಕೇಳಿದಾಗ ಅವರು ಹೀಗೆ ವಿಷಯ ಹೇಳಿದ್ದಾರೆ. ಅವರು ತುಂಬ ಒಂದು ಅಮಾನವೀಯವಾಗಿ ಒಂದು ನಡ್ಕೊಂಡಿದ್ದಾರೆ ಈ ಮಕ್ಕಳ ಒಟ್ಟಿಗೆ. ಅದರಿಂದ ನಾವು ಡಿಪೋ ಮೆಳಗರಿಗೆ ಹೋಗಿ ಫೋನ್ ಮಾಡಿದ್ದೇವೆ. ರಮ್ಯಾ ಅಂತ ಅವರ ಹೆಸರು. ಅವರು ಹೇಳಿದ್ದಾರೆ ಅವರ ಬಗ್ಗೆ ನಾವು ಕೂಲಂಕಷವಾಗಿ ತನಿಖೆ ಮಾಡಿ ಅದರ ಬಗ್ಗೆ ನಾವು ಕಾನೂನು ಕ್ರಮ ನಾವು ಜರುಗಿಸ್ತೇವೆ ಅಂತ ಹೇಳಿದ್ದಾರೆ.